come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ನಮ್ಮ ಟಿವಿ ನೋಡುತ್ತಿರುವಂತಹ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆಗುವಂತಹ ಅತಿ ದೊಡ್ಡ ಕುಕಿಂಗ್ ರಿಯಾಲಿಟಿ ಕಾಂಪಿಟೇಷನ್ ಆಪಲ್ ಮಾರ್ಟ್ ಪ್ರೆಸೆನ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಸೊ ಮಂಗಳೂರಿನ ಹೃದಯ ಭಾಗದಲ್ಲಿ ಕೆಲವೊಂದು ಶಾಖೆಗಳು ಆಪಲ್ ಮಾರ್ಟ್ ನಲ್ಲಿ ಲಭ್ಯವಿರುತ್ತದೆ. ಕದ್ರಿ ಆಗಿರ್ಬೋದು, ಏರ್ಪೋರ್ಟ್ ರೋಡ್, ಅತ್ತಾವರ, ಹಾಗೇನೆ ವೆಲೆನ್ಶಾ. ಸೊ ಮನೆಗೆ ಬೇಕಾಗಿರುವಂತ ಎಲ್ಲ ದಿನಸಿ ಸಾಮಗ್ರಿ, ವೆರೈಟಿ ಆಗಿರುವಂತಹ ಸಾಮಗ್ರಿಗಳು ಆಪಲ್ ಮಾರ್ಟ್ ಅಲ್ಲಿ ಲಭ್ಯ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ, ಟೇಸ್ಟಿ ಅಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್ ಅಂಡ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಮಂಗಳೂರಿನ ಹೆಸರಾಂತ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಯಾರಿಗೆಲ್ಲ ಇಂಟೀರಿಯರ್ ಡಿಸೈನ್ ಆಗಬೇಕು ಅನ್ನೋ ಒಂದು ಕನಸಿದೆಯೋ ನಿಮ್ಮ ಕನಸನ್ನ ನನಸಾಗಲಿಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳಿ ಇಂಡಿಯನ್ ಡಿಸೈನ್ ಸ್ಕೂಲ್ ಮ್ಯಾಂಗ್ಳೂರ್. ಅದೇ ರೀತಿ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980. ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಈ ಒಂದು ಸುಂದರವಾದ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಈ ಒಂದು ಸಂಚಿಕೆ ತುಂಬಾನೇ ವಿಶೇಷವಾಗಿರುವ ಒಂದು ಸಂಚಿಕೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಸೆಮಿ ಫೈನಲ್ಸ್ ರೌಂಡ್ ಅಲ್ಲಿ ಇದ್ದೇವೆ. ಸೊ ಕಳೆದ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು ಕ್ವಾರ್ಟರ್ ಫೈನಲ್ಸ್ ರೌಂಡ್ ಇತ್ತು. ಸೊ ಕ್ವಾರ್ಟರ್ ಫೈನಲ್ಸ್ ರೌಂಡ್ ಅಲ್ಲಿ 9 ಜನ ಕಂಟೆಸ್ಟೆಂಟ್ಸ್ ಏನಿದ್ರು ಅವರಲ್ಲಿ ಎಲಿಮಿನೇಷನ್ ರೌಂಡ್ ಆಯಿತು. ಸೊ 3 ಜನ ಕಂಟೆಸ್ಟೆಂಟ್ಸ್ ಎಲಿಮಿನೇಟ್ ಆದ್ರು, 6 ಜನ ಕಂಟೆಸ್ಟೆಂಟ್ ಇವತ್ತಿನ ಈ ಒಂದು ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ಇವತ್ತಿನ ಕುಕಿಂಗ್ ಚಾಲೆಂಜ್ ಅನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಸೊ ಆ ಕುಕಿಂಗ್ ಚಾಲೆಂಜ್ ಏನು, ಇವತ್ತಿನ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಏನೆಲ್ಲ ನಡೀಲಿಕ್ಕಿದೆ ಇವನ್ನೆಲ್ಲ ನೋಡಬೇಕು. ಸೊ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಇಬ್ರು ಸೂಪರ್ ಕೂಲ್ ಜಡ್ಜಸ್ ಅವರನ್ನ ಕೂಡ ಕರೆಯುವಂತ ಒಂದು ಹೊತ್ತು. ಸೊ ನಮ್ಮ ಜೊತೆ ತೀರ್ಪುಗಾರರಾಗಿ ಯಾವತ್ತೂ ಇರುವಂತ ಇಬ್ರು ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ಶೆಫ್ಸ್ ಇದ್ದಾರೆ. ಸೊ ಮೊಟ್ಟ ಮೊದಲಿಗೆ ನಮ್ಮ ಜೊತೆ ಇದ್ದಾರೆ ಶೆಫ್ ದೇವ್ಬ್ರಾತ್ ಮಂಡಲ್ ಅವರು. ಸೊ ಇವರು ತುಂಬಾನೇ ಸಂಸ್ಥೆಗಳಲ್ಲಿ, ತುಂಬಾನೇ ಹೋಟೆಲ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಸೊ ಪ್ರಸ್ತುತ ಇವರು ನಮ್ಮ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇನ್ನೊಬ್ರು ತೀರ್ಪುಗಾರರು, ಇವರು ಕೂಡ ತುಂಬಾನೇ ಅನುಭವಿ ಶೆಫ್, ಸುಮಾರು 15 ವರ್ಷಕ್ಕಿಂತ ಜಾಸ್ತಿ ಅನುಭವವನ್ನ ಹೊಂದಿರುವಂತವರು. ಸೊ ಇವರು ಕೂಡ ಪ್ರಸ್ತುತ ಈಗ ಮಂಗಳೂರಿನ ಎನ್ನಪೋಯ ಗ್ರೂಪ್ ನ ಫುಡ್ ಕ್ರಾಫ್ಟ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇವರಿಬ್ಬರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಶೆಫ್ ಮಂಡಲ್ ಸರ್ ಅಂಡ್ ಶೆಫ್ ಮಿಥುನ್ ಸರ್, ಪ್ಲೀಸ್ ಸರ್. ಹಲೋ ಸರ್, ಹೌ ಆರ್ ಯು? ಲುಕಿಂಗ್ ಗುಡ್. ಸೊ ಹಲೋ ಸರ್, ಹೌ ಆರ್ ಯು? ಓಕೆ, ಸೊ ಇಬ್ರು ನಮ್ಮ ತೀರ್ಪುಗಾರರು ಇಲ್ಲಿದ್ದಾರೆ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇರ್ಬೋದು. ಸೊ ನಾನು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇರ್ಬೋದು, ಸ್ವಲ್ಪ ಡ್ರೆಸ್ಸಿಂಗ್ ಆಗಿರ್ಬೋದು. ಸೊ ಇವರಿಬ್ಬರ ಡ್ರೆಸ್ಸಿಂಗ್ ಆಗಿರ್ಬೋದು ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ವಲ್ಪ ಟ್ರೆಡಿಷನಲ್ ಆಗಿ ಕಾಣ್ತಿರ್ಬೋದು, ಸ್ವಲ್ಪ ಎಥ್ನಿಕ್ ಆಗಿ ಕಾಣ್ತಾ ಇರ್ಬೋದು. ಸೊ ಇವತ್ತಿನ ಈ ಒಂದು ರೌಂಡ್ ಸ್ವಲ್ಪ ವಿಶೇಷತೆ ಇದೆ. ಸೊ ಆ ಒಂದು ವಿಶೇಷತೆ ಏನು, ಸೆಮಿಫೈನಲ್ ನಲ್ಲಿ ಏನೆಲ್ಲ ನಡೀತದೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಜೊತೆ ಇವತ್ತು ಈ ಒಂದು ಸೆಮಿಫೈನಲ್ಸ್ ರೌಂಡ್ ಅಲ್ಲಿ 6 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಅವ್ರು ಯಾರೆಲ್ಲ ಅಂತ ಹೇಳಿದ್ರೆ, ಈ 6 ಜನ ಕಂಟೆಸ್ಟೆಂಟ್ಸ್ ಅನ್ನ ಈ ಒಂದು ಕಿಚನ್ಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಪ್ಲೀಸ್ ನಮ್ಮ 6 ಜನ ಕಂಟೆಸ್ಟೆಂಟ್ಸ್, ಸೆಮಿಫೈನಲಿಸ್ಟ್ ಕಂಟೆಸ್ಟೆಂಟ್ಸ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಇಬ್ರು ತೀರ್ಪುಗಾರರು ಕೂಡ ಇದ್ದಾರೆ, ಅವರ ಜೊತೆ ನಮ್ಮ 6 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಯಾವತ್ತು ನೀವು ನೋಡಿರ್ಬೋದು ಏಪ್ರನ್ಸ್ ಹಾಕಿ ಬಂದಿರ್ತಾರೆ. ಸೊ ಇವತ್ತು ಅವರಲ್ಲಿ ಏಪ್ರನ್ಸ್ ಇಲ್ಲ, ಆದರೆ ತುಂಬಾನೇ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿ ಬಂದಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ. 6 ಜನ ಕಂಟೆಸ್ಟೆಂಟ್ಸ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಎಲ್ಲರೂ ಇವತ್ತು ಇಂಡಿಯನ್ ವೇರ್ ಅಲ್ಲಿದ್ದಾರೆ. ಸೊ ಟ್ರೆಡಿಷನಲ್ ವೇರ್ ಅಲ್ಲಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಸ್ವಲ್ಪ ಸ್ಪೆಷಲ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಇವತ್ತಿನ ಎಪಿಸೋಡ್ ನ ಹೆಸರು ಫ್ಲೇವರ್ಸ್ ಆಫ್ ಇಂಡಿಯಾ. ಸೊ ಫ್ಲೇವರ್ಸ್ ಆಫ್ ಇಂಡಿಯಾ ಅಂತ ಇವತ್ತಿನ ಈ ಒಂದು ಎಪಿಸೋಡ್ಗೆ ನಾವು ಹೆಸರನ್ನು ಕೊಟ್ಟಿದ್ದೇವೆ. ಸೊ ಸೆಮಿಫೈನಲ್ಸ್ ಚಾಲೆಂಜ್, ದಟ್ ಇಸ್ ಫ್ಲೇವರ್ಸ್ ಆಫ್ ಇಂಡಿಯಾ. ಸೊ ಈ ಒಂದು ರೌಂಡ್ ಬಗ್ಗೆ ಹೇಳಬೇಕು ಅದಕ್ಕಿಂತ ಮುಂಚೆ ಸೊ ನಮ್ಮ ಒಂದು ಸಣ್ಣ ಮಾತಿದೆ. ಸೊ ಭಾರತ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ.
ಸೊ ಭಾರತ ಒಂದು ಶ್ರೇಷ್ಠವಾದ ರಾಷ್ಟ್ರ. ಈ ಒಂದು ದೇಶದಲ್ಲಿ ನಮಗೆ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ತುಂಬಾನೇ ಪುಣ್ಯ ಅನ್ನಿಸ್ಬೇಕು. ಸೊ ತುಂಬಾನೇ ದೇಶ ಇದೆ, ಆದರೆ ಭಾರತದಲ್ಲಿ ಇರುವಷ್ಟು ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ ಬೇರೆ ಯಾವ ದೇಶದಲ್ಲೂ ಇಲ್ಲ. ಭಾರತವನ್ನ ಉಪಖಂಡ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಸೊ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ಜನಾಂಗದವರು, ಸೊ ಬೇರೆ ಬೇರೆ ಭಾಷೆ ಆಗಿರ್ಬೋದು, ಬೇರೆ ಬೇರೆ ಸಂಪ್ರದಾಯ ಆಗಿರ್ಬೋದು, ಇವನ್ನೆಲ್ಲ ಪಾಲಿಸ್ತಾ ಬಂದಿದ್ದಾರೆ. ಸೊ ಬೇರೆ ಬೇರೆ ವಿಷಯಗಳನ್ನ ಪಾಲಿಸ್ತಾ ಬಂದಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಪ್ರತಿಯೊಂದು ಜಾಗದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವ್ರದೇ ಆದಂಥ ಆಹಾರ ಪದ್ಧತಿ ಕೂಡ ಇದೆ, ಸಾಂಪ್ರದಾಯಿಕವಾದಂಥ ಆಹಾರ ಪದ್ಧತಿ ಕೂಡ ಇದೆ. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ನಿಮ್ಮ ರೌಂಡ್ ಕೂಡ ಅವರ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದ ಕಾನ್ಸೆಪ್ಟ್ ಆಫ್ ಟುಡೇಸ್ ಸೆಮಿ ಫೈನಲ್ಸ್ ರೌಂಡ್ ವಿಲ್ ಬಿ ಫ್ಲೇವರ್ಸ್ ಆಫ್ ಇಂಡಿಯಾ. ಸೊ 6 ಜನ ಕಂಟೆಸ್ಟೆಂಟ್ಸ್ ಆ್ಯಂಡ್ 6 ಸ್ಟೇಟ್ಸ್. ನಿಮ್ಮೆಲ್ರಿಗೂ ಒಂದೊಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ. ಸೊ 1 ಸ್ಟೇಟ್ ಫ್ರಮ್ ಇಂಡಿಯಾ. ಸೊ ಆ ಒಂದು ಸ್ಟೇಟ್ ನೀವು ನೋಡದೆ ಸೆಲೆಕ್ಟ್ ಮಾಡಿರ್ತೀರಾ. ಸೊ ಯಾವುದಂತ ಗೊತ್ತಿರೋದಿಲ್ಲ. ಸೊ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಸೊ ಆ ಒಂದು ಸ್ಟೇಟ್ನ ಅಥೆಂಟಿಕ್ ರೆಸಿಪಿಯನ್ನ ಇವತ್ತಿನ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ನಲ್ಲಿ ಸೆಮಿಫೈನಲ್ಸ್ ರೌಂಡಲ್ಲಿ ನಿಮಗೆ ಮಾಡ್ಲಿಕ್ಕೆ ಇರ್ತದೆ. ಎಕ್ಸೈಟೆಡ್? ಸೊ 6 ಜನ, 6 ಸ್ಟೇಟ್ಸ್, 6 ವಿಭಿನ್ನವಾದಂತಹ ರೆಸಿಪಿ ಇವತ್ತು ತಯಾರಾಗಲಿಕ್ಕಿದೆ. ನಮ್ಮ ಭಾರತ ದೇಶದ ಡಿಫ್ರೆಂಟ್ ಫ್ಲೇವರ್ಸ್ ಈ ಒಂದು ಕಿಚನ್ನಲ್ಲಿ ಇವತ್ತು ಸವಿಸವಿಯಾಗಿ ಬರಲಿಕ್ಕಿದೆ. ಸೊ ನೀವು ಯಾವ ಥರ ಮಾಡ್ತೀರಾ, ಏನೆಲ್ಲ ಮಾಡ್ತೀರಾ ಅದನ್ನು ನೋಡೋಕ್ಕಿಂತ ಮುಂಚೆ ಇಲ್ಲಿ ಬಲೂನ್ಸ್ ಇದೆ. ಸೊ ಇದರೊಳಗಡೆ ನಿಮ್ಮ ಸ್ಟೇಟ್ಸ್ನ ಹೆಸರಿದೆ. ಸೊ ಒಬ್ಬೊಬ್ರು ಇಲ್ಲಿ ಬಂದು ನನ್ನ ಹಿಂದೆ ಇರುವಂತ ಬಲೂನ್ಸ್ ಅನ್ನ ನೋಡದೆ ಬಸ್ಟ್ ಮಾಡಬೇಕು. ಸೊ ಆ ಬಲೂನ್ ಒಳಗಡೆ ಯಾವ ಸ್ಟೇಟ್ ಇದೆಯೋ ಆ ಸ್ಟೇಟ್ ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ 6 ಬಲೂನ್ಸ್ ಇದೆ, 6 ಕಂಟೆಸ್ಟೆಂಟ್ಸ್ ಇದ್ದೀರಾ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಬಲೂನ್ ಅನ್ನ ಬರ್ಸ್ಟ್ ಮಾಡಲಿಕ್ಕೆ ಸಿಗುತ್ತೆ. ನನ್ನ ಕೈಯಲ್ಲಿ ಪಿನ್ ಇದೆ. ರೆಡಿ ಅಲ್ವಾ? ಸೊ ಇವಾಗ ಬರ್ಸ್ಟಿಂಗ್ ಟೈಮ್. ಹೂ ಇಸ್ ಕಮಿಂಗ್ ಫಸ್ಟ್? ಆಶಿಕ್. ಓಕೆ, ಸೊ ಆಶಿಕ್ ಅವರು ಫಸ್ಟ್. ಟರ್ನ್ ಮಾಡಿ, ಏನು ನಿಮಗೆ ಸಿಕ್ಕಿರುವಂತ ಸ್ಟೇಟ್ ಯಾವುದು ಅಂತ ನೋಡಿ. ಯಾವುದು? ಸೊ ಆಶಿಕ್ ಅವರಿಗೆ ಸಿಕ್ಕಿರುವಂತ ಸ್ಟೇಟ್ ತಮಿಳ್ನಾಡು. ಸೊ ಹೋಗಿದ್ದೀರಾ ಆಶಿಕ್ ತಮಿಳ್ನಾಡುಗೆ? ಇಲ್ಲ. ಸೊ ತಮಿಳ್ನಾಡು ಸ್ಟೈಲ್ ಕುಕಿಂಗ್ ಬರುತ್ತಾ? ಸೊ ಇವತ್ತಿನ ಈ ಒಂದು ಕಿಚನಲ್ಲಿ ನೀವು ತಮಿಳ್ನಾಡು ಸ್ಟೈಲ್ ಆಫ್ ಕುಕಿಂಗ್ ಅನ್ನ ಮಾಡಬೇಕು. ಸೊ ಕೊಟ್ಟಿರುವಂಥ ಟೈಮಲ್ಲಿ ತಮಿಳ್ನಾಡು ಸ್ಟೈಲ್ ರೆಸಿಪಿ ಇವತ್ತು ಇಲ್ಲಿ ರೆಡಿ ಆಗಬೇಕು. ಆರ್ ಯು ರೆಡಿ? ಓಕೆ, ಸೊ ಆಶಿಕ್ ಅವರಿಗೆ ತಮಿಳ್ನಾಡು ಸಿಕ್ಕಿದೆ. ಸೊ ನೋಡೋಣ ಮಿಕ್ಕಿದವರಿಗೆ ಏನೆಲ್ಲ ಸಿಗುತ್ತೆ ಅಂತ. ಎಸ್, ನೆಕ್ಸ್ಟ್ ಈ ಕಡೆ ಫಾತಿಮಾ, ಸಲ್ವಾ ಅವರೇ. ಸೊ ಸಲ್ವಾ ಅವರೇ, ಯಾವ ಸ್ಟೇಟ್ ಸಿಕ್ಕಿದೆ ಅಂತ ನೋಡಿ. ಸೊ ಸಲ್ವಾ ಅವರಿಗೆ ಸಿಕ್ಕಿರುವಂತ ಸ್ಟೇಟ್ ಪಂಜಾಬ್. ಸೊ ಪಂಜಾಬಿಗೆ ಹೋಗಿದ್ದೀರಾ ಸಲ್ವಾ ಅವರೇ? ಸೊ ಬಲ್ಲೆ ಡ್ಯಾನ್ಸ್ ಎಲ್ಲ ಮಾಡಿದ್ದೀರಾ? ಅಲ್ಲಿ ಹೋಗಿದ್ದೀರಾ? ಡ್ಯಾನ್ಸ್ ಮಾಡಿದ್ದೀರಾ? ಇವತ್ತು ಮಾಡ್ತೀರಾ? ಸೊ ಕುಕಿಂಗ್ ಮಾಡ್ಬೇಕಿದ್ರೆ ನೀವು ಡ್ಯಾನ್ಸ್ ಮಾಡ್ತಾ ಮಾಡ್ಬೇಕು ಇವತ್ತು. ಸೊ ನೆಕ್ಸ್ಟ್ ಮೋಷನ್, ಪ್ಲೀಸ್ ಬನ್ನಿ. ದ ಪಿನ್ ಇಸ್ ಹಿಯರ್. ಸೊ ಮೋಷನ್ ಅವರೇ, ನೋಡ್ಬೇಡಿ, ನಿಮಗೆ ಯಾವ ಸ್ಟೇಟ್ ಬೇಕು ಅಂತ ಇದೆ? ಒಂದೇ ಸ್ಟೇಟ್ ಕರ್ನಾಟಕ, ಇಲ್ಲದ್ರೆ ಹತ್ತಿರದ ಸ್ಟೇಟ್. ಸೊ ಅವರಿಗೆ ನಮ್ದೇ ಸ್ಟೇಟ್ ಬೇಕಂತ, ಇಲ್ಲಾಂದ್ರೆ ನೆರೆಕರೆಯವರು ಕೂಡ ಆಗ್ತದೆ ಅಲ್ವಾ? ಓಕೆ, ಸೊ ಯಾರು? ಕೇರಳವಾ? ಈ ಕಡೆ ತಮಿಳ್ನಾಡು ಹೋಗಿದೆ, ಮೇಲ್ಗಡೆ ಮಹಾರಾಷ್ಟ್ರ ಇದೆ, ಕೇರಳದವರಾಗ್ಬೋದು. ಏನು ಕೇರಳದವರದ್ದು ತುಂಬಾ ಇಷ್ಟನಾ? ಓಕೆ, ಸೊ ನೋಡೋಣ ಯಾವ ಸ್ಟೇಟ್ ನಿಮ್ಮ ಕೈಯಲ್ಲಿದೆ ಅಂತ. ಸೊ ಪ್ಲೀಸ್ ಓಪನ್. ಓಕೆ, ಸೊ ಇವತ್ತು ಮೋಷನ್ ಅವರಿಗೆ ಸಿಕ್ಕಿರುವಂತ ಸ್ಟೇಟ್, ಆದ್ರೆ ಅವರ ಸ್ಟೇಟಿಗೂ ಅವರ ಡ್ರೆಸ್ಸಿಂಗಿಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ನೀವು ಚೇಂಜ್ ಮಾಡಿ ಬರ್ಬೇಕಾಗತ್ತೆ ಸೊ ಕುಕಿಂಗ್ ಮಾಡ್ಬೇಕಿದ್ರೆ. ಸೊ ಅವರಿಗೆ ಸಿಕ್ಕಿರುವಂತ ಸ್ಟೇಟ್ ಗೋವಾ. ಸೊ ನೀವು ಚಡ್ಡಿ ಹಾಕಿ ಒಂದು ಬನಿಯನ್ ಹಾಕಿ ಬಂದ್ರೆ ಚೆನ್ನಾಗಿರುತ್ತೆ ಇವತ್ತು. ಸೊ ಗೋವನ್ ವೈಬ್ಸ್ ಇರುತ್ತೆ. ಓಕೆ ಅಲ್ವಾ? ಡ್ರೆಸ್ ಚೇಂಜ್ ಮಾಡಿ ಬರ್ತೀರಲ್ವಾ?
ಹಾಗೆ ಆಗ್ತದೆ. ಓಕೆ, ಸೊ ಕುಕ್ ಆಗಬೇಕಿದ್ರೆ ಟೆನ್ಷನಲ್ಲಿ ಅದೇ ರೀತಿ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಮೋಷಿನ್ ಅವರಿಗೆ ಇವತ್ತು ಗೋವಾ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಕಂಟೆಸ್ಟ್. ಸೊ ಎಸ್ ಮನೋಜ್, ಯಾವ ಸ್ಟೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನು ಬೇಕು ಅಂತ ಇದೆ ನಿಮ್ಮ ಮೈಂಡಲ್ಲಿ? ಏನಿದೆ? ಪಂಜಾಬ್ ಬೇಕಿತ್ತು, ಆದರೆ ಪಂಜಾಬ್ ಆಲ್ರೆಡಿ ಸೆಲೆಕ್ಟ್ ಆಯಿತು, ಸೇಲ್ ಆಯಿತು. ಸೊ ಅಲ್ಟರ್ನೇಟಿವ್ ಆಗಿ ಸ್ವಲ್ಪ ಹೌದೇ ಇಲ್ವ ಅಂತ ಸ್ವಲ್ಪ ಆಂಧ್ರದಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಅದೇ ಸೊ ಆಂಧ್ರ ಪ್ರದೇಶ್ ಹೋಗಿದ್ದೀರಾ? ಇಲ್ಲ, ಹೋಗಲಿಲ್ಲ. ಸೊ ನೋಡುವ ಇವಾಗ ಹೋಗ್ತೀರಾ ಇಲ್ವಾ ಅಂತ. ನಿಮ್ಮ ಕೈಲಿರುವ ಚೀಟಿ ಇದೆ, ಅದನ್ನ ಓಪನ್ ಮಾಡಿ. ಸೊ ನೋಡೋಣ. ಸೊ ಮನೋಜ್ ಅವರಿಗೆ ಯಾವ ಬಹಳ ಒಳ್ಳೆ ಎಕ್ಸ್ಪೆಕ್ಟೇಷನ್. ಸೊ ಇದಂತೂ ಕೋಇನ್ಸಿಡೆನ್ಸ್ ಅಂತಾನೆ ಹೇಳಬೇಕು. ಸೊ ಇದಂತೂ ಇವರಿಗೆ ಸಿಕ್ಕಿರುವಂತ ಸ್ಟೇಟ್ ಕೂಡ ಆಂಧ್ರ ಪ್ರದೇಶ್. ಸೊ ಮನೋಜ್, ಏನಿದು ಫುಲ್ ಪ್ಲಾನಿಂಗ್ ಅಲ್ಲೇ ಬಂದಿದ್ದೀರಾ? ಸೊ ನೋಡ್ಬಿಟ್ರಾ ಬೆಲೂನ್ ಬರ್ಸ್ಟ್ ಮಾಡ್ಬೇಕಿದ್ರೆ? ಒಳಗಡೆ ಆಂಧ್ರ ಏನಾದ್ರು ಕಾಣ್ತಾ? ಸೊ ಅವರಿಗೆ ಸೆಲೆಕ್ಟ್ ಮಾಡಿರುವಂತ ಸ್ಟೇಟ್ ಕೂಡ ಆಂಧ್ರ, ಅವರಿಗೆ ಬೇಕಿರುವಂತ ಸ್ಟೇಟ್ ಕೂಡ ಆಂಧ್ರ ಪ್ರದೇಶ್ ಸಿಕ್ಕಿದೆ. ಸೊ ಇವರು ಯಾವ ರೀತಿಯ ರೆಸಿಪಿಯನ್ನ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಸೊ ನೆಕ್ಸ್ಟ್, ಸೊ ಪ್ರಜ್ವಲ್ 4 ಹೋಗಿದೆ, ಮಿಕ್ಕಿದ್ದು 2 ಸ್ಟೇಟ್ ಇದೆ. ಸೊ ನಿಮಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆ? ನಿಮಗೆ ಇದೇ ಸ್ಟೇಟ್ ಬೇಕು ಅಂತ ಏನಾದ್ರು? ವಿಷಯನಿಲ್ಲ. ಸಿಕ್ಕಿದ್ರೆ ನೋಡು. ಸಿಕ್ಕಿದ್ರೆ ಯಾವ್ದು ಸಿಕ್ಕಿದ್ರೆ ನೋಡುವ ಅಂತ? ಗುಜರಾತ್ ಬೇಕಾ? ಸೊ ಏನು ನೀವು ಗುಜರಾತ್ ಫ್ಯಾನಾ? ಹಾಗಂತಲ್ಲ, ಮತ್ತೆ ಹೇಳಿಕ್ಕಾಗೋದಿಲ್ಲ. ಸೊ ಯಾವ್ದು ಕೂಡ ಆಗ್ತದೆ. ಸೊ ಪರವಾಗಿಲ್ಲ, ನೋಡ್ಕೊಳ್ಳಿ ನಿಮ್ಮ ಕೈಯಲ್ಲಿರುವ ಚೀಟಿ ಒಳಗಡೆ ಏನಿದೆ ಅಂತ. ಓಪನ್. ಸೊ ಓಪನ್ ಮಾಡ್ಬೇಕಾ, ತೋರಿಸ್ಬೇಕಾ? ಸೊ ಏನೋ ನಡೀತಾ ಇದೆ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ. ಕೇಳಿದೆಲ್ಲ ದೇವರು ತಥಾಸ್ತು ಅಂತ ಕೊಡ್ತಾ ಇದ್ದಾರೆ. ಸೊ ಇವ್ರಿಗೆ ಕೂಡ ಕೇಳಿದ್ದು ಕೊಟ್ಟಿದ್ದಾರೆ. ಸೊ ಗುಜರಾತ್ ಬೇಕಿತ್ತು ಅಂತ ಹೇಳಿದ್ರು. ಸೊ ಗುಜರಾತ್, ಪ್ರಜ್ವಲ್ ಅವರು ಕೂಡ ಗುಜರಾತ್. ಸೊ ನಿಮಗೂ ಕೂಡ ದೇವರ ಶಕ್ತಿ ತುಂಬಾನೇ ಇದೆ ಇವತ್ತು. ಸೊ ನೋಡುವ ಗುಜರಾತ್ ಅಲ್ಲಿ ಯಾವ ರೀತಿಯ ರೆಸಿಪಿ, ಫ್ಲೇವರ್ಸ್ ಆಫ್ ಗುಜರಾತ್ ಯಾವ ರೀತಿ ಬರುತ್ತೆ ಅಂತ. ಸೊ ನೆಕ್ಸ್ಟ್, ಸುಷ್ಮಾ ಶೆಟ್ ಅವರೇ ಬನ್ನಿ. ಈಗ ವೆರಿ ಲಾಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ. ಸೊ ಸುಷ್ಮಾ ಶೇಟ್ ಅವರು. ಸೊ ಇವರು ಕೂಡ ಬಲೂನ್ ಅನ್ನ ಬಸ್ಟ್ ಮಾಡಿ ಆಗಿದೆ. ಸೊ ಅಲ್ಲಿಬ್ರು ಕೇಳಿದಂತ ಸ್ಟೇಟ್ ಅನ್ನ ಅದೇ ತರ ಕೊಟ್ಟಿದ್ದಾರೆ ಅವರಿಗೆ. ಸೊ ಸುಷ್ಮಾ ಶೇಟ್ ಅವರೇ, ನೀವೇನಾದ್ರೂ ಕೇಳ್ತೀರಾ ನೋಡಿ? ಸೊ 2 ಆಗಿದೆ, ಸೊ 3 ಆಗ್ಬೇಕು ಅಂತ ಒಂದಿದೆ ಅಂತೆ. ಸೊ ನೋಡುವ ನಿಮ್ದೇನಾದ್ರೂ ಆಸೆ ಆಕಾಂಕ್ಷೆ ಪೂರ್ತಿ ಆಗುತ್ತಾ? ಎಲ್ಲ ಟೈಪ್ ಫುಡ್ ಇಷ್ಟ. ಓಕೆ, ಕರ್ನಾಟಕ ತುಂಬಾ ಇಷ್ಟ. ಕರ್ನಾಟಕ ಇಷ್ಟ. ಓಕೆ, ನೋಡುವ ತುಂಬಾನೇ ಇಷ್ಟ. ಓಕೆ, ಸೊ ನಿಮ್ಮ ಆಸೆ ಏನು ಅಂತ ಅದ್ರಲ್ಲಿ ಇದೆಯಾ ಅಂತ ನೋಡುವ. ಸೊ ಓಪನ್ ಮಾಡಿ ಸುಷ್ಮಾ ಶೇಟ್ ಅವರೇ. ಸೊ ಅವರಿಗೆ ಕೇಳಿದ್ದನ್ನ ದೇವರು ಕೊಡ್ಲಿಲ್ಲ. ಸೊ ಅವರಿಗೆ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಸಿಕ್ಕಿದೆ. ಸೊ ನಿಮಗೆ ಕರ್ನಾಟಕ ಸಿಕ್ಕಿಲ್ಲ. ಸೊ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿದ್ದೀರಾ ಇವಾಗ. ಸೊ 6 ಜನ 6 ಸ್ಟೇಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ 6 ಜನ ಈ 6 ಸ್ಟೇಟ್ಸ್ಗಳ ಯಾವ ರೀತಿಯ ವಿಭಿನ್ನವಾದ ರೆಸಿಪೀಸ್ ಅನ್ನ ಮಾಡ್ತಾರೆ, ಸೊ ಏನೆಲ್ಲ ಫ್ಲೇವರ್ಸ್ ಈ ಒಂದು ಕಿಚನ್ ಅಲ್ಲಿ ನಡೀತದೆ ಅಂತ ನೋಡ್ಬೇಕು. ಸೊ 6 ಜನ ಇದ್ದೀರಾ, 6 ಜನ ಡಿಫ್ರೆಂಟ್ ಆಗಿರುವಂಥ ಸ್ಟೇಟ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಂಡಿಯನ್ ಸ್ಟೇಟ್ ಸಿಕ್ಕಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಸೊ ಇವತ್ತಿನ ಈ ಒಂದು ಸೆಮಿಫೈನಲ್ಸ್ ವೇದಿಕೆಯಲ್ಲಿ ನೀವು ನಿಂತಿದ್ದೀರಾ, ಇವತ್ತಿನ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಇವತ್ತು ನಿಂತಿದ್ದೀರಾ. ಸೊ ಆಡಿಷನ್ಸ್ನಿಂದ ಹಿಡಿದು ಇಲ್ಲಿಯವರೆಗೆ ಬಂದಿದ್ದೀರಾ. ಸೊ ಎಲಿಮಿನೇಷನ್ಸ್ ಆಯಿತು, ಹಲವಾರು ಎಲಿಮಿನೇಷನ್ಸ್ ಆಯಿತು, ಡೇಂಜರ್ ಝೋನ್ ಆಯಿತು. ಸೊ ಅವನ್ನೆಲ್ಲ ಪಾಸ್ ಮಾಡಿಕೊಂಡು ಯು ಆರ್ ದೇರ್ ಟಿಲ್ ದ ಸೆಮಿಫೈನಲ್ ಸ್ಟೇಜ್. ಸೊ ಒನ್ ಸ್ಟೆಪ್, ವೆರಿ ಲಾಸ್ಟ್ ಸ್ಟೆಪ್ ಫಾರ್ ಯೋರ್ ಫೈನಲ್ಸ್, ಆ್ಯಂಡ್ ಫ್ರಮ್ ದೇರ್ ಟು ವಿನ್ ದ ಟೈಟಲ್ ಆಫ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್. ನನಗೆ ತುಂಬ ಖುಷಿ ಆಗ್ತಾ ಉಂಟು ಈ ಸ್ಟೇಜಿಗೆ ಬಂದು ನಾನು ಮುಟ್ಟಿದ್ದೇನೆ ಅಂತ ಹೇಳುವಾಗ. ಸೊ ಎಲ್ಲರೂ ಕೂಡ ಕಾಂಪಿಟೇಟರ್ ಇರೋದಿಲ್ಲಿ, ಗೊತ್ತಾಯ್ತಾ, ಈಚ್ ಒನ್ ಆಫ್ ಪರ್ಸನ್. ಸೊ ನಾನು ಈಗ ನನ್ನ ಬೆಸ್ಟ್ ಕೊಡಬೇಕು. ಸೊ ನನಗೀಗ 1 ಸ್ಟೆಪ್ ಇರೋದು ಫೈನಲಿಗೆ ಹೋಗಲಿಕ್ಕೆ. ಸೊ ಐಲ್ ಟ್ರೈ ಮೈ ಬೆಸ್ಟ್. ತುಂಬ ಖುಷಿ ಆಗ್ತಾ ಇದೆ. ಆಡಿಷನ್ ರೌಂಡಿಗೆ ಬರುವಾಗ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೆ, ಅಂದ್ರೆ ಹೇಗಾಗ್ಬೋದು, ಫ್ಯಾಮಿಲಿ ಇದೆ, ಮಕ್ಕಳು ಸಣ್ಣದಿದ್ದಾರೆ, ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ಅಂತ. ಬಟ್ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆಡಿಷನ್ ಸ್ವಲ್ಪ ನರ್ವಸ್ನೆಸ್ ಇತ್ತು, ಮತ್ತೆ ಇಲ್ಲಿ ಬಂದ ನಂತರ ಫಸ್ಟ್ ರೌಂಡ್ ಎಲ್ಲ ಆದ ನಂತರ ಸ್ವಲ್ಪ ಕಾನ್ಫಿಡೆನ್ಸ್, ಧೈರ್ಯ. ನಮ್ಮ ಮಾಸ್ಟರ್ ಶೆಫ್ಸ್ ಇದ್ರು, ಸೊ ಅವರ ಗೈಡೆನ್ಸ್ ಹೇಗಿತ್ತು?
ಎಲ್ಲ ಒಳ್ಳೆ ಮಾಡಿ ಟಿಪ್ಸ್ ಎಲ್ಲ ಹೇಳ್ತಾರೆ. ಏನಾದ್ರೂ ನಾವು Mistakes ತಪ್ಪು ಮಿಸ್ಟೇಕ್ಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಹೀಗೆ ಮಾಡಿ ಅಂತ ಹಿಂಟ್ ಕೊಡ್ತಾರೆ. ನಮ್ಗೆ ಸಹ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ, ಯಾಕಂದ್ರೆ ನಾವು ಹೋಮ್ ಕುಕ್, ನಾವು ಹೀಗೆಲ್ಲ ಬಂದು ಮಾಡೋದು ಫಸ್ಟ್ ಟೈಮ್. ಐ ಆಮ್ ಆ್ಯಕ್ಚುಲಿ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್. ನನಗೆ ತುಂಬ ಖುಷಿ ಉಂಟು. ಅದೇ ಎಲ್ಲ ಸ್ಟೇಜ್ ತುಂಬ ಡಿಫಿಕಲ್ಟ್ ಇತ್ತು, ನಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಮತ್ತು ನ್ಯೂ ಥಿಂಗ್ಸ್ ಕಲಿತೇವೆ. ಶೆಫ್ಸ್ ಅವರು ತುಂಬ ಅವರ ಟಿಪ್ಸ್ ಎಲ್ಲ ಹೇಳಿಕೊಟ್ಟದ್ದು ನಮಗೆ ಅದು ತುಂಬ ಯೂಸ್ಫುಲ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ವುಡ್ ರಿಯಲಿ ವಾಂಟ್ ಟು ಕಮ್ ಟು ದ ಫೈನಲ್ಸ್. And it's just like winning the show for me, coming till here. And if I come to the finals, it's a very great thing for me, for my family also. And they are very supportive, and I am here because of my family. It's a very good opportunity, and we are all home cooks. And coming here and in front of this media and doing all this, it's a very different thing for us. I'm very happy about it. Contestants, are you all ready for the finals? I mean, semi-finals ಇದೆ. So finals ಕೂಡ ರೆಡಿ ಹಾಕೊಂಡು ಇವತ್ತಿನ ರೌಂಡ್ ಅನ್ನ ಮಾಡಬೇಕು. ಸೊ ಯು ನೀಡ್ ಟು ಹ್ಯಾವ್ ದಟ್ ಮೈಂಡ್ ದಟ್ ನೀವು ಫೈನಲ್ಸಲ್ಲಿ ಇರಬೇಕು, ನಿಮಗೂ ಆ ಒಂದು ಟೈಟಲ್ ಸಿಗಬೇಕು ಅಂತ ಎಲ್ಲರ ತಲೆಯಲ್ಲೂ ಇರಬೇಕು. ಆವಾಗ ಮಾತ್ರ ಈ ಒಂದು ಸೆಮಿಫೈನಲ್ಸ್ ರೌಂಡನ್ನು ನಿಮಗೆ ಫುಲ್ಲೆಸ್ಟ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ನೋಡುವ ನಿಮ್ಮ ಇವತ್ತಿನ ಕುಕಿಂಗ್ ಯಾವ ಥರ ಇರುತ್ತೆ ಅಂತ. ಕಂಟೆಸ್ಟೆಂಟ್ಸ್, ನಿಮ್ಮ ಕಿಚನ್ ಕೌಂಟರ್ಸ್ ಅಲ್ಲಿ ಇದ್ದೀರಾ. ಸೊ ನಿಮಗೆ ಸಿಕ್ಕಿರುವಂಥ ಸ್ಟೇಟ್ಸ್ ನಿಮ್ಗೆ ಗೊತ್ತಿದೆ. ಸೊ ಗೋವಾದವರಿಲ್ಲಿದ್ದಾರೆ, ಸೊ ಪಂಜಾಬ್ ಅವರಿದ್ದಾರೆ, ಆ ಕಡೆ ತಮಿಳ್ನಾಡು ಅವರಿದ್ದಾರೆ. ಸೊ ಇವತ್ತು ಈ 3 ಜನ ಹೋಮ್ ಕುಕ್ಸ್ ಯಾವ ರೀತಿಯ ಫ್ಲೇವರ್ಸ್ ಅನ್ನ ಈ ಒಂದು ಕಿಚನ್ ಅಲ್ಲಿ ಇವತ್ತು ರೆಡಿ ಮಾಡ್ತಾರೆ ಅಂತ ನೋಡಬೇಕು. ಸೊ ಗೋವನ್ ಫ್ಲೇವರ್ಸ್ ಆಗಿರ್ಬೋದು, ಪಂಜಾಬ್ ಫ್ಲೇವರ್ಸ್ ಅಥವಾ ತಮಿಳ್ನಾಡು ಫ್ಲೇವರ್ಸ್ ಇವತ್ತು ಜಾಸ್ತಿ ಸೌಂಡ್ ಮಾಡುತ್ತಾ ಅಂತ ನೋಡೋಣ. ಸೊ ನಿಮಗೆ ಇವತ್ತಿನ ಸೆಮಿಫೈನಲ್ಸ್ ರೌಂಡ್ ಅಲ್ಲಿ ಫ್ಲೇವರ್ಸ್ ಆಫ್ ಇಂಡಿಯಾ ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಿಗುವಂತ ಸಮಯ ಕೇವಲ ಅರ್ಧ ಗಂಟೆ ಪ್ಲಸ್ 15 ಮಿನಿಟ್ಸ್, 45 ಮಿನಿಟ್ಸ್ ಓನ್ಲಿ. ಸೊ ಇವತ್ತಿನ ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ 45 ಮಿನಿಟ್ಸ್ ಟೈಮ್ ಇದೆ. ಸೊ ಅದರೊಳಗಡೆ ನಿಮ್ಮ ಕುಕಿಂಗ್ ಆಗಬೇಕು, ಪ್ಲೇಟಿಂಗ್ ಆಗಬೇಕು, ಫ್ಲೇವರ್ಸ್ ಆಫ್ ಇಂಡಿಯಾ ಇಲ್ಲಿ ತಯಾರಾಗ್ತಾ ಇರಬೇಕು, ಪ್ಲೇಟಲ್ಲಿ ರೆಡಿ ಆಗಬೇಕು. ರೆಡಿಯಾ? ಸೊ ದ ಟೈಮ್ ಫಾರ್ ಫ್ಲೇವರ್ಸ್ ಆಫ್ ಇಂಡಿಯಾ ಸ್ಟಾರ್ಟ್ಸ್ ನೌ. ಇವತ್ತು ಏನೇ ಮಾಡಿದ್ರು ಈ ಒಂದು 45 ಮಿನಿಟ್ಸ್ ಒಳಗಡೆ ಆಗಬೇಕು. ಸೊ ಎಸ್ ಪಂಜಾಬ್ ಅವರೇ, ಸೊ ನಿಮ್ಮ ಡ್ರೆಸ್ಸಿಂಗ್ ಕೂಡ ಇವತ್ತು ಪಂಜಾಬ್ ಶೈಲ್ ಇದೆ. ಏನು ನಿಮ್ಗೆ ಗೊತ್ತಿತ್ತಾ? 6th ಸೆನ್ಸಾ? ಸೊ ಪಂಜಾಬ್ ಸಿಗತ್ತೆ ನನಗೆ ಅಂತ. I wanted Punjab actually. So you wanted Punjab and you got Punjab also. Yeah. So I think that's a coincidence today. Yeah. ಸೊ ಇವರಿಗೆ ಪಂಜಾಬ್ ಬೇಕಿತ್ತು, ಅವ್ರಿಗೆ ಪಂಜಾಬೇ ಸಿಕ್ಕಿದೆ. ಸೊ ಅವರು ಪಂಜಾಬ್ ಡ್ರೆಸ್ಸಲ್ಲೂ ಕೂಡ ಇದ್ದಾರೆ. ಸೊ ವೆರಿ ನೈಸ್ ಕಾಂಬಿನೇಷನ್ ಟುಡೇ. ವಿಲ್ ಸಿ ಹೌ ದ ಫ್ಲೇವರ್ಸ್ ಆಫ್ ಪಂಜಾಬ್ ಆರ್ ಕಮಿಂಗ್ ಫ್ರಮ್ ಯುವರ್ ಕಿಚನ್ ಕೌಂಟರ್ ಟೇಬಲ್. ಆ್ಯಂಡ್ ಇಲ್ಲಿ ಗೋವಾ ಅವರು ಕೆಳಗಡೆ ಏನೋ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಗೋವಾ ಹೋಗಿ ಬರ್ತೀರಾ ಸ್ವಲ್ಪ ನೋಡ್ಲಿಕ್ಕೆ ಏನೆಲ್ಲ ಇದೆ ಅಲ್ಲಿಂದು ಅಂತ? ಹೋಗುವಂತ ಆಗ್ತದೆ. ಟೈಮ್ ಇಲ್ಲ, 45 ನಿಮಿಷ ಮಾತ್ರ ಇರೋದು. ಬಿಸಿನೋಡಿ ಹಿಂದೆ ಬರುವಂತ ಆಗ್ತದೆ. ಹಾ. ಸೊ ಗೋವಾ ಹೋಗಿದ್ದು ನೆನಪಿದ್ಯಾ ಅಥವಾ ಏನೆಲ್ಲ ಪಾರ್ಟಿ ಮಾಡಿರೋದ್ರಲ್ಲಿ ನೆನಪಿರುತ್ತಲ್ಲ? ಸೊ ಇವತ್ತು ಯಾವ ಪಾರ್ಟಿ ರೆಸಿಪಿ ಮಾಡ್ತೀರಾ? ಇಲ್ಲಪ್ಪ, ಇವತ್ತು ಫಿಶ್ ಕರಿ. ಹಾ, ಫಿಶ್ ಕರಿ. ಸೊ ಫಿಶ್ ಕರಿ. ಸೊ ತಮಿಳ್ನಾಡು ನಿಮ್ಗೇನು ಕೊಟ್ಟಿದ್ದಾರೆ? ಚಿಕನ್. ಸೊ 2 ಕಡೆ ಚಿಕನ್ ಆಗ್ತಾ ಇದೆ, ಒಂದು ಕಡೆ ಫಿಶ್ ಆಗ್ತಾ ಇದೆ. ಸೊ ನಾನ್ ವೆಜ್ ಟ್ರೀಟ್ ಇವತ್ತು ಈ ಒಂದು ಕಿಚನ್ ಅಲ್ಲಿ. ಸೊ ವಾಟ್ಸ್ ಯುವರ್ ಪ್ಲಾನ್ ಫಾರ್ ಟುಡೇಸ್ ಚಾಲೆಂಜ್? ಏನ್ ಮಾಡ್ತಾ ಇದ್ದೀರಾ? ಬಟರ್ ಚಿಕನ್ ವಿತ್ famous thing. Okay. And I'll try to make paratha also. Paratha also. Flour in that. Okay. Sir, the Punjabi recipe, butter chicken with some paratha. How do you think? It's good combination. Good combination. So I think it's very easy also. Now ಎಲ್ಲರೂ It's a common thing. It's a common thing. ನಾವು ಹೋಟೆಲ್ ಹೋದ ತಕ್ಷಣ ಆರ್ಡರ್ ಮಾಡೋದು ನಮಗೆ ಬಟರ್ ಚಿಕನ್ ಬೇಕು, ಬಟರ್ ಮಸಾಲ, ಚಿಕನ್ ಬಟರ್ ಮಸಾಲ, ಕುಲ್ಚಾ, ನಾನ್. So she's in a very easy track. Very easy. Very easy track. I want to impress the chef today. Yeah? Yeah. I didn't get you. What? I want to impress the chef. Oh, you want to impress the chef today. Okay, so with the Punjabi style. என்னம்மா கண்ண தமிழ் தெரியுமா? தெரியாது.
குக் பண்ணுறீங்க ஸோ தமிழில் பேசிட்டு இன்னும் குக் பண்ணணும் எங்களை தமிழ் ಬರ್ಪುಜಾ ಆಂಡಲ ಒಂಚೂರು ತಮಿಳ್ನಾಡದ ಒಂಚೂರು ಸ್ಟೈಲ್ ಪಾತ್ರೆಡು ಒಂದು ಪಾತ್ರೆ ತಮಿಳ್ನಾಡು ಫೇಮಸ್ ದಾದ ಡಿಶ್ಡ್ ವೆರಿ ಫೇಮಸ್ ಆಗಿರುವಂಥ ರೆಸಿಪಿ ಏನು ಅಂತ ಅನಿಸ್ತದೆ ನಿಮಗೆ ಸೊ ಇರೋದು ಅಂತಂದಿಲ್ಲ ವಾಟ್ ಆರ್ ಯು ಡೂಯಿಂಗ್ ಚಿಕನ್ ಸೊ ಪೊಂಗಲ್ ಪೊಂಗಲ್ ಮಲ್ದಲ್ಲಿ ಐಟಮ್ ಇচ্ছে ಓಕೆ ಸೊ ಪೊಂಗಲ್ ಮಾಡಲಿಕ್ಕೆ ಐಟಮ್ ಇಲ್ಲ ಅಂತೆ ಸೊ ಚಿಕನ್ ಕರಿ ಚೆಟ್ಟಿನಾಡು ಇಸ್ ಇಟ್ ಫ್ರಮ್ ತಮಿಳ್ನಾಡು Yeah, it's a famous dish. ಚೆಟ್ಟಿನಾಡು ಕರಿ Chettanad is a famous dish. ಕೇನ್ಲ ಕಾಪುಂಡು ಮಸ್ತ್ ಕಡೆಟ್ ಅವು ಯೂಸ್ ಫೇಮಸ್ ಅದೇ ತಮಿಳ್ನಾಡು. ಸರ್ ವಿಚ್ ಸ್ಟೇಟ್ ಯು ಫೀಲ್ ವಿಲ್ ಬಿ ಟು ಮಚ್ ಇಂಪ್ರೆಸಿವ್ ಫಾರ್ ಯು ಗೋವಾ ಪಂಜಾಬ್ ತಮಿಳ್ನಾಡು The dish I like Punjabi. You like Punjabi dishes, so I think you will be more impressed with the Punjabi desk here. Sir, irege Tamil Nadu undu, Goa undu, Punjab undu. Punjab. Irregular Punjab. Fatima is in full safe side so no doubt. So then I have to do the best. So yeah, so if your dish is having any mistakes, then it is gone. Yeah. So the chefs are disappointed. Yes, sir. Right. So it should be in that level today. What all do you prepare in your hotel, in Ocean Pearl Hotel? Or which all state Hotel, cuisines you all prepare? state cuisine. All states? All Indian states? All Indian state. Apart from that, all country food also, like Italian, Mexican, French cuisine, Mediterranean, all of preparation. So what do the your customers prefer? Which state is more familiar in your hotel? In Bangalore is basically maximum all cuisine we prepare. No, I mean in your hotel, which is having more demand for which type of cuisine, like in Ocean Pearl, for example? Ocean Pearl is North Indian and coastal food also. North Indian and coastal food. Coastal so food. it's more into mileage. Yes, so that's having more sometime mileage. When there. you do the festival, that a Mexican, Italian festival like we did, and that is very Useful there. useful there. So more party orders, I think usually you will have to do North Indian. Yeah, all North these Indian and coastal. coastal types. Yeah. So I think Ocean Pearl, they're very famous for koroti. So do you do the koroti in the kitchen? Yeah. So very special koroti. So Ocean Pearl ಗೆ ಹೋಗೋದಾದ್ರೆ ನೀವು ಸೊ ನಮ್ಮ ಮಂಗಳೂರಿನ ಡಿಶನ್ನು ಟೇಸ್ಟ್ ಮಾಡಬೇಕು ಅಂತಾದರೆ ಅವರ ಕೋರೊಟ್ಟಿಯನ್ನು ನೀವು ಟೇಸ್ಟ್ ಮಾಡಲೇಬೇಕು. ಸೊ ಅವರ ಹೋಟೆಲಲ್ಲಿ ಸ್ಪೆಷಲ್ ಆಗಿ ರೆಡಿ ಆಗಿರುವಂಥದ್ದು ಸಾಫ್ಟ್ ಆಗಿ ವೆರಿ ಥಿನ್ ಆಗಿರುವಂಥ ಕ್ರಂಚಿ ಕೋರೊಟ್ಟಿ. ಎಸ್ ಸರ್? Yes, yes, yes. ಸೊ ಡೆಫಿನೆಟ್ಲಿ ಹೋಗಿ. ಸೊ ಶೆಫ್ ಮಂಡಲ್ ಅವರು ಮಾಡಿದಂಥ ರೆಸಿಪಿ. ಸೊ ಓಷನ್ ಪರ್ಲ್ ಹೋಟೆಲಲ್ಲಿ ಸೊ ಏನೇ ರೆಸಿಪಿ ಆಗಲಿ ಏನೇ ಇರಲಿ ಅದನ್ನು ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡೋದು ನಮ್ಮ ಶೆಫ್ ಮಂಡಲ್ ಸರ್ ಅವರು. ಸೊ ಇವರ ಸಾರಥ್ಯ ಅಲ್ಲಿ ಬೇಕೇ ಬೇಕು. ಲಾಸ್ಟ್ ಎಪಿಸೋಡ್ ಎಂಕಿಲ ಕ್ವಾರ್ಟರ್ ಫೈನಲ್ಸ್ ಆಯ್ತು ವೆರಿ ಕಾಂಟಿನೆಂಟಲ್ ಇತ್ತಂಡು. ಇನ್ನಿ ಮಸ್ತ್ ಇಂಡಿಯನ್ ಸ್ಟೈಲ್ ಉಂಡು. ಐ ಥಿಂಕ್ ದ ಸ್ಪೈಸಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ದೇಸಿ. So the switch of the kitchen is very different. Right. So very last episode we had continental styles, variety of dishes, I mean imported recipes or ingredients. Right. Today it is very Indian. So something nice. So what we prefer more always during festivals or during any of the events we prefer more of a desi. So ಪ್ರತಿ ಎಪಿಸೋಡ್ ಅಲ್ಲಿ ಹೇಳ್ತಾ ಇರ್ತೇವೆ ಸೊ ಟೈಮ್ ಬಹಳ ಮುಖ್ಯ. ಸೊ ನೀವು ಮಾಡಿರುವಂಥ ಮೇಜರ್ ಮಿಸ್ಟೇಕ್ಸ್ ಕೆಲವೊಂದರಲ್ಲಿ ಒನ್ ಆಫ್ ದ ಮೇನ್ ಮಿಸ್ಟೇಕ್ ಈಸ್ ನಾಟ್ ನೋಟಿಂಗ್ ಡೌನ್ ದ ಟೈಮ್. ಸೊ ಕೊನೆಯ ನಿಮಿಷದಲ್ಲಿ ನಿಮ್ಮ ರೆಸಿಪಿ ಪ್ಲೇಟಲ್ಲಿ ಇರಬೇಕು. ಸೊ ಪ್ಲೇಟಲ್ಲಿ ಇಲ್ಲದೆ ಇದ್ದರೆ ಅದನ್ನು ನಾವು ಟೇಸ್ಟ್ ಮಾಡೋದಿಲ್ಲ. ಓಕೆ, ಸೊ ಕೀಪ್ more concentration on the time because time is going very fast and today you have very less time, that is 45 minutes only. So what was your plan when you took hotel management? So restaurant open ಮಾಡಬೇಕು ಅಥವಾ ಹೋಟೆಲ್ ಅಲ್ಲಿ ಕೆಲಸ ಮಾಡಬೇಕು, ಒಂದು ದೊಡ್ಡ 5-star ಹೋಟೆಲ್ ಅಲ್ಲಿ ಶೆಫ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇತ್ತಾ? ಓಕೆ, ಬಟ್ ಮತ್ತೆ ಈಗ ನಮ್ದು ಓನ್ ಕೆಫೆ ಮಾಡಿದ್ದಾರೆ. ಸೊ ನಿಮ್ಮ ಓನ್ ಕೆಫೆ ಮಾಡಿದ್ದೀರಾ? ಅಲ್ಲಿ ಕಿಚನ್ಗೆಲ್ಲ ನಂದೇ ನಿಮ್ಮದೇ ರೆಸಿಪಿ. ಓಕೆ, ಸೊ ಗುಡ್. ಸೊ ನಿಮಗೆ ಸ್ಟಾರ್ ಹೋಟೆಲ್ಗಳು ಅಥವಾ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಹೋಗಿ ಶೆಫ್ ಆಗಬೇಕು ಅನ್ನೋ ಒಂದು ಕನಸಿಲ್ವಾ? ಅಲ್ಲ, ಆಸೆ ಉಂಟು. ಇದೆ. ಸೊ ನೋಡುವ, ಈ ಪ್ಲಾಟ್ಫಾರ್ಮಿಂದ ನೀವು ತುಂಬ ಫ್ಯಾಮಿಲಿಯರ್ ಆಗಿ ನಿಮಗೆ ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಸಿಂದ ಚಾನ್ಸ್ ಸಿಗುತ್ತಾ ಅಂತ ಕೂಡ ನೋಡೋಣ ಅಲ್ವಾ?
ಅಲ್ಪದ ಅದನ್ನು ಬೌಲ್ಡ್ ಪಾಡ್ದಿತ್ತೀರಿ ಪುನರ್ಪುಳಿ. ಪುನರ್ಪುಳಿ ಆಹಾ ನಮ್ಮ ಊರ್ದ ನಮ್ಮ ನೀರ್ದ ಪುನರ್ಪುಳಿನ ದೀತೀರಿ ಚೋಳಿದ ತೀತೀರಿ ಸೊ ಅದೇನಕ್ಕೆ ಇಟ್ಟಿದ್ದೀರಾ ಅಲ್ಲಿ ತಿಪ್ಪೆ ಅದು ಸ್ವಲ್ಪ ಸೋಕ್ ಮಾಡಿರ್ಲಿಕ್ಕೆ. ಸೋಕ್ ಮಾಡಿಟ್ಟದ ಏನ್ ಮಾಡ್ಬೇಕಂತಿದ್ದೀರಾ ಅದರಲ್ಲಿ ಅದು ಮತ್ತೆ ಲಾಸ್ಟಿಗೆ ಹಾಕ್ಲಿಕ್ಕೆ ಓಹೋ ಲಾಸ್ಟಿಗೆ ಒಂದು ಫ್ಲೇವರ್ ಗೋದಲ್ಲಿ ಯೂಸ್ ಮಾಡ್ತಾರೆ. ಗೋವಾದಲ್ಲಿ ಪುನರ್ಪುಳಿ ಯೂಸ್ ಮಾಡ್ತಾರಾ ಅದು ಡಿಶ್ಗೆ ಯೂಸ್ ಮಾಡ್ತಾರೆ. Salva, chefs are more concentrated from your table only. Come on, home cooks, let's cook in the master class kitchen. Master class, chef of the year 2020. Master class, chef of the year 2020. Salva, you're doing kebab? No, it's for the butter chicken. Almost done. Grinding ಯಾವುದು ಭಯಂಕರ ರಿಗರಸ್ ಗ್ರೈಂಡಿಂಗ್ ಸೊ ಎಸ್ ಕಂಟೆಸ್ಟೆಂಟ್ಸ್ ಯೋ ಟೈಮ್ ಮುಗಿತಾ ಬರ್ತಾ ಇದೆ. So yes, contestants, only 20 minutes left. So very last 20 minutes. So plating ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ರೆಸಿಪಿ ಎಂಡ್ ಆಫ್ ದ ಡೇ ಪ್ಲೇಟ್ ಅಲ್ಲಿ ಇರಬೇಕು. ಸೊ ಪ್ಯಾನಲ್ ಅಲ್ಲ. ಸೊ 20 minutes only. So be quick. Salva, Punjabi dish 20 minutes only. Be careful. Yeah, I'll keep in the freezer. ಸೊ ನೀವು ಮತ್ತೆ ಮಿಕ್ಸಿ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. So do you keep cooking Punjabi recipes in your home? Yeah, this butter chicken I do. Okay. Parathas I do. Parathas you Aloo do? paratha. Aloo parota. So very easy today then. So now ultimately depends on the taste. Yeah. Check your roti also. You use butter for that? Yeah, yeah. That is also butter. Butter and oil little bit I added. Okay. You can use that one also, no? Yeah, I can use it. You should have used that one because your chicken flavor is in that. Yeah, yeah. Now it will be more.
It'll be more. You check. Little bit It's I upon like. you. It's upon you. So soon chapati is ready. Chapati or It's paratha? not perfect. I have to make another one. You have to make another one. Okay. So do you have time? Time ಇದೆಯಲ್ಲ? Do it, do it. ஓகே ஸோ தமிழ்நாடு பசங்க என்ன பண்ணுறீங்க? டைம் ஆயிடுச்சா? இன்னைக்கு ஃபினிஷ் ஆகணும், இல்லைன்னா உங்கள் டிஷ் இங்கே தான் நம்ம ஷெஃப்ஸ் டேஸ்ட் பண்ண மாட்டாங்க. எஸ் contestants, very last 10 minutes left with you. 10 minutes? ಸೊ ಕೇವಲ ಕೊನೆಯ 10 ನಿಮಿಷ ಬಾಕಿ. ಸೊ ಏನೇ ಮಾಡೋದಿದ್ರು ಈ ಒಂದು 10 ಮಿನಿಟ್ಸ್ ಒಳಗಡೆ ಮಾಡಲೇಬೇಕು. ಸೊ ವೆರಿ ಲಾಸ್ಟ್ 10 ಮಿನಿಟ್ಸ್ ಲೆಫ್ಟ್. ಸೊ ಪ್ಲೀಸ್ ಬಿ ಕ್ವಿಕ್. ಅಲ್ಲಿ ತಮಿಳ್ನಾಡು, ಪಂಜಾಬ್ ಅಂಡ್ ಗೋವಾ. ಸೊ ಯಾರು ಫಸ್ಟ್ ಬರ್ತೀರಾ, ಯಾರು ಲಾಸ್ಟ್ ಆಗ್ತಾರೆ ಅಂತ ನೋಡಬೇಕು ಇವಾಗ. ಸೊ 10 ಮಿನಿಟ್ಸ್ ಮಾತ್ರ ಬಾಕಿ ಇದೆ. ಸೊ ಪ್ಲೀಸ್ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ವಿಲ್ ಹ್ಯಾವ್ ಟು ಡೂ ಅ ಪರೋಟಾ ಅಗೇನ್ ಆರ್ ಚಪಾತಿ ಅಗೇನ್. ಸೊ ಪ್ಲೀಸ್ ಬಿ ಕ್ವಿಕ್. 10 ನಿಮಿಷ ಓನ್ಲಿ. ಮೋಷನ್ ಸೈಲೆಂಟ್ ಆಗಿ ಟೈಮ್ ಹೋಗ್ತಾ ಇದೆ, ಗೊತ್ತಾಗ್ಲೇ ಇಲ್ಲ. 10 ನಿಮಿಷ ಇದೆ. ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ರೆ ಇಲ್ಲೇ ಇರಬೇಕು ನೀವು. ಹೇಗೆ ಏನು ಮಾಡ್ತಾ ಇದ್ದೀರಾ? ಸೊ ಫಿಶ್ ಕರಿ ಎಲ್ಲಿವರೆಗೂ ಬಂತು? ಬರ್ತಾ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಫಿಶ್ ಕರಿ? ಬೇರೆಲ್ಲ ಫಿಶ್ ಇದು ಮಾಡಿದ್ದೇನೆ. ಸೊ ಈ ಥರದ್ದು ಸೊ ಕುದಿ ಬರ್ತಾ ಇದೆ ಫುಲ್. ನನಗೆ ಹತ್ತಿರ ನಿಲ್ಲಕ್ಕೆ ಭಯ ಆಗುತ್ತೆ, ನನ್ನ ಡ್ರೆಸ್ ಎಲ್ಲ ಹಾಳಾಗುತ್ತೆ ಅಂತ. ಸೊ ಫುಲ್ ಎಲ್ಲ ಆ ಕಡೆ ಈ ಕಡೆ ಸ್ಪಿಲ್ ಆಗ್ತಾ ಇದೆ, ಸ್ಪ್ಲಾಶ್ ಆಗ್ತಾ ಇದೆ. Today the kitchen is filled with the flavors. So very nice aroma from each of the counters. So Indian aroma, that's a very nice thing today. So ಸಕ್ಕತ್ತಾಗಿ ಒಂದು ಪರಿಮಳ from each counter. It's really tempting. So I think it is very nice to get a different states different flavors in one kitchen. Yes, so either we do one of the style when you're cooking in the kitchen, but now here at a time 3 flavors, 3 styles of cooking. So I think that is only possible in Masterclass Kitchen. ಆಶಿಕ್ 5 ನಿಮಿಷ ಮಾತ್ರ, ಅದು ಸಾಕಾ? ಸೊ ಫುಲ್ ಕಾನ್ಫಿಡೆನ್ಸ್, ತಮಿಳ್ನಾಡು ಪಸಂಗ ಫುಲ್ ಕಾನ್ಫಿಡೆಂಟ್ ಎಪ್ಪಳು. ಓಕೆ, ಇಲ್ಲಿ ಗೋವಾ ಅವರೇ 5 ನಿಮಿಷ ಇದೆ ಮಂಗಳೂರಿಗೆ ಟಿಕೆಟ್. ಇಲ್ಲ ಗೋವಾದಲ್ಲೇ ಇರ್ತೀರಾ? ಓಕೆ, ಸೊ ವೆರಿ ಲಾಸ್ಟ್ 5 ಮಿನಿಟ್ಸ್ ಇದೆ. ಸೊ ಸೆಮಿಫೈನಲ್ಸಲ್ಲಿ ಫ್ಲೇವರ್ಸ್ ಆಫ್ ಇಂಡಿಯಾ ಆಗ್ತಾ ಇದೆ. ಅದರಲ್ಲಿ ನಮ್ಮ ಮೋಷನ್ ಅವರು ಗೋವನ್ ಟ್ರೀಟ್ ಕೊಡ್ತಾ ಇದ್ದಾರೆ ಇವತ್ತು. ಸೊ ನೋಡಬೇಕು ಯಾವ ಥರ ಗೋವಾ ವೈಬ್ಸ್ ಇವತ್ತು ಕ್ರಿಯೇಟ್ ಆಗುತ್ತೆ ಅಂತ ಫ್ರಮ್ ಮೋಷನ್. ಸೊ ಕ್ವಿಕ್ ಲಾಸ್ಟ್ 5 ಮಿನಿಟ್ಸ್. ಓಕೆ, ಲಾಸ್ಟ್ 5 ಮಿನಿಟ್ಸ್, ವೆರಿ ಲಾಸ್ಟ್ 5 ಮಿನಿಟ್ಸ್. ಪಂಜಾಬಿ ಅವರೇ ನೀವು ಕೂಡ ಅಷ್ಟೇ ಕ್ವಿಕ್. ಇಲ್ಲಿ ಆಶಿಕ್ ಅವರಿಗೆ ಟೈಮ್ ಬೇಡ, ಅವ್ರದ್ದು ಆಗ್ತಾ ಬಂದಿದೆ. ಸೊ ಆದರೂ ನಿಮಗೂ ಕೂಡ 5 ನಿಮಿಷ ಮಾತ್ರ. ಸೊ ನಿಮ್ಮ ಕೌಂಟರ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು. ಸೊ ನೋ ವೇಸ್ಟೇಜ್, ನೋ ಡರ್ಟಿ, ನಥಿಂಗ್. ಕ್ಲೀನ್ ಆಗಿರಬೇಕು ಎಲ್ಲಾನು. ಕೌಂಟರ್ ಶುಡ್ ಬಿ ವೆರಿ ಕ್ಲೀನ್ ಅಂಡ್ ಪರ್ಫೆಕ್ಟ್. ಕ್ವಿಕ್ ಆಗಿ ಮಾಡಿ. ಮೋಷನ್ ಅವರೇ ಟೈಮ್ ಇಲ್ಲ, ಪ್ಲೇಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲ, ಇಲ್ಲೇ ಉಳಿತದೆ. ಓಕೆ, ಲಾಸ್ಟ್ ಮಿನಿಟ್ ಲೆಫ್ಟ್, ವೆರಿ ಲಾಸ್ಟ್ ಮಿನಿಟ್ ಲೆಫ್ಟ್. ಸೊ ವೆರಿ ಲಾಸ್ಟ್ ಮಿನಿಟ್. ಮೋಷನ್ ನಿಮ್ಮ ಪ್ಲೇಟ್ ಇಲ್ಲ ಇಲ್ಲಿ. ಸೊ ವೆರಿ ಲಾಸ್ಟ್ ಮಿನಿಟ್. ಸೊ ಪ್ಲೀಸ್ ಬಿ ಕ್ವಿಕ್ ಮೋಷನ್. ಸೊ ಇದೇನು, ಇದ್ರ ಹೆಸರೇನು? ಹೆಸರೇನು ಅಲ್ಲ, ಹೆಸರು ಹೇಳಬೇಕು. ಹಾ, ಸೊ ಶೆಫ್ ಅವರು ಹೇಳಿಕೊಟ್ಟದನ್ನ ಮರ್ತು ಬಿಟ್ರು ಅಷ್ಟು ಬೇಗ ಹೇಳಬೇಕು. ಇವತ್ತು ಅವ್ರು ಹೇಳಿಕೊಡೋದಿಲ್ಲ. ಸೊ ನಿಮಗೆ ಇವತ್ತು ಮಾರ್ಕ್ ಕೊಡ್ಬೇಕಿದ್ರೆ ನೀವು ಇದ್ರ ಹೆಸರು ಹೇಳಲೇಬೇಕು. Yes, and the countdown begins. 10, 9, 8, 7, 6, 5, 4, 3, 2 and 1. Hands up.
ಡನ್ ಡನ್ ಓಕೆ. ಸೊ 3 ಜನ ಕಂಟೆಸ್ಟೆಂಟ್ ಇವತ್ತಿನ ಈ ಒಂದು ಫ್ಲೇವರ್ಸ್ ಆಫ್ ಇಂಡಿಯಾ ರೌಂಡ್ ಅನ್ನ ಕಂಪ್ಲೀಟ್ ಮಾಡಿ ತಾವು ಮಾಡಿದಂಥ ಫ್ಲೇವರ್ಸ್ ಇಲ್ಲಿ ರೆಡಿ ಆಗಿದೆ. Apple Mart presents Masterclass Chef of the Year powered by Sun Premium Refined Sunflower Oil in association with the Indian Design School Interior Design College, tried, tasted and trusted Arora Masala since 1980, co-sponsored by the Ocean Pearl Hotel, Sugar Cloud Brownies, AK Cleanse of Cleaning Products, media partner Namma TV, print partner Varta Bharati and radio partner 93.5 Red FM. So ಇದರ ಸೆಮಿ ಫೈನಲ್ಸ್ ಎಪಿಸೋಡ್ ಅಲ್ಲಿ ನಾವೇ ಓದ್ತಿದ್ದೇವೆ. ಸೊ ನಮ್ಮ 3 ಜನ ಕಂಟೆಸ್ಟೆಂಟ್ಸ್ ಅವರು ಫ್ಲೇವರ್ಸ್ ಆಫ್ ಇಂಡಿಯಾ ಈ ಒಂದು ಸೆಮಿಫೈನಲ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವರ ಟೇಸ್ಟಿಂಗ್ ಟೈಮ್. ಸೊ 3 ಜನ ಮಾಡಿರುವಂತಹ ರೆಸಿಪಿಯನ್ನ ನಮ್ಮ ತೀರ್ಪುಗಾರರು ಇವಾಗ ಟೇಸ್ಟ್ ಮಾಡಿ ಸೊ ನಿಮ್ಮ ಫ್ಲೇವರ್ಸ್ ಯಾವ ರೀತಿ ಬಂದಿದೆ ಅಂತ ನೋಡ್ಲಿಕ್ಕಿದ್ದಾರೆ. ಸೊ ಫಸ್ಟ್ ವಿ ವಿಲ್ ಕಾಲ್ ಮೋಷನ್ ಫ್ರಮ್ ದೇರ್. ಸೊ ಅವರು ಗೋವನ್ ರೆಸಿಪಿಯನ್ನ ಮಾಡಿದ್ದಾರೆ. ಸೊ ಪ್ಲೀಸ್. ಗೋವಾ ರೆಸಿಪಿ ಹೇಗೆ ಅನ್ನಿಸ್ತು ಮಾಡೋದಕ್ಕೆ? ಸೊ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಏನು ಮಾಡಿದ್ದೀರಾ ಅಂತ. ಅಲ್ಲಿದ್ದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೆ, ಬಟ್ ಫಸ್ಟ್ ಟೈಮ್ ಮಾಡೋದು. ಮನೆಯಲ್ಲಿ ಬೇರೆಲ್ಲ ಇಲ್ಲಿದ್ದು ನಾರ್ಮಲ್ ಒಮ್ಮೆ ಮಾಡ್ತೇನೆ. ಸೊ ಇದು ಫಸ್ಟ್ ಟೈಮ್ ಒಂಥರ ಖುಷಿ ಸಹ ಆಗ್ತದೆ, ಸ್ವಲ್ಪ ಹೆದರಿಕೆ ಸಹ ಇದೆ. ಸೊ ನೋಡುವ ಇವಾಗ ಶೆಫ್ ಅವರು ಟೇಸ್ಟ್ ಮಾಡಿ ಏನು ಹೇಳ್ತಾರೆ ಅಂತ. ಸೊ ಶೆಫ್ ಪ್ಲೀಸ್. मसन क्या बनाइए? गॉन फिश करी. कलर ठीक है, बट लेट्स टेस्ट इट. Gravy is too thick. Gone fish curry gravy should not be too thick. It should be thin gravy. Gravy is not cooked. Raw flavors coming. It's like, chutney. This kokum use very less quantity. It should have more quantity. That flavor also missing. No? Flavor is missing. The kokum first boiling the water, then used, then flavor will come. Okay. Seasoning also is less. Kokum flavor is less. Mostly Goa dakulu. Akul kokum just use one per. So all flavorings and seasonings are very less. And masala is You not taste cooked. There is no taste. Is it? ಸೊ ಏನು ಅನಿಸ್ತಾ ಇದೆ ನೀವು ಮಾಡಿದಂಥ ರೆಸಿಪಿ? ನಿಮಗೆ ಏನು ಅನಿಸ್ತಾ ಇದೆ ಹೇಳಿ. No salt. ಏನು ಮಿಸ್ ಆಗಿದೆ? No sourness. No? Salt is there. Huh? Okay. Chalo, all the best. ಸೊ ವೆರಿ ಎಕ್ಸ್ಪೆಕ್ಟೆಡ್ ಕೌಂಟರ್ ಫ್ರಮ್ ಪಂಜಾಬ್. ಸೊ ಇಬ್ಬರಿಗೂ ಪಂಜಾಬ್ ಸ್ಟೈಲ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನೋಡೋಣ ನಿಮ್ಮ ರೆಸಿಪಿ ಯಾವ ತರ ಇಂಪ್ರೆಸ್ ಆಗುತ್ತೆ. ಸೊ ಫಾತಿಮಾ ಸಲ್ವಾ, ಪ್ಲೀಸ್ ಗೆಟ್ ಯುವರ್ ಪ್ಲೇಟ್ಸ್ ಹಿಯರ್. ಸೊ ಪಂಜಾಬಿ ರೆಸಿಪಿಯಲ್ಲಿ ಏನ್ ಮಾಡಿದೀರಾ? ಎಕ್ಸ್ಪ್ಲೇನ್. I made butter chicken and paratha. ಸೊ ಈಸಿ Butter ಗೇಮ್. chicken, yeah. It was easy. I don't know how the taste is. Okay, so that is Yeah, chefs will be telling yeah. the taste here. So you made butter chicken at home is like that? Yeah, Same? I think, but it's little thick actually. And yeah, I make like this only. Butter chicken is the smooth gravies, but it's not a smooth I gravy. added this thing after this grinding it. I added. Actually, it's more onion is there. Butter chicken should not be more onion. Yeah, it is less the tomato based gravies. Yeah. Tomato, cashew and cream and butter. Yeah, I had only 2 tomatoes. Actually, Onions. tomatoes are more in butter chicken. I knew, but there was only 2 tomatoes. You should have reduced the I had to curry. reduce the onion actually. Yes. It would be Yeah. perfect then. I know I did a mistake. Butter also very less. Yeah. Yeah. Okay.
You not added cream, extra cream. I added it. I grinded the cream and cashew together and then I added that paste. Cream on the top also I added little. Colors should be full red colors. Like Red. Full, yeah. But I didn't have anything. Only chili powder was Yeah, there. chili powder I get the added color. chili powder. He add You little of oil and Boil the little oil. in the Oil and chili. uh, Heat it up, then put. we get the color. Yeah, automatically colors. So that is a tip now. Yeah. So next Actually, time for when the you're color, doing, I used to add the red color or No, either red color should not be added in the food. Yeah. so next time ನೀವು ಮನೆಯಲ್ಲಿ ಟ್ರೈ ಮಾಡಬೇಕಿದ್ರೆ ಈ ತರ ಮಾಡಿ, ಸೊ definitely, ನ್ಯಾಚುರಲ್ ಕಲರ್ ಸಿಗುತ್ತೆ. Okay. Chalo, let's see. Why you add ajwain? They had given, so I thought I knew butter chicken didn't have it, but then I was like, should I add or not? I thought we should add, so I added it I give a ajwain because for the paratha. yes. I thought so. Shit. ನೀವು ಪಂಜಾಬಿ ರೆಸಿಪಿಯಲ್ಲಿ ಯಾವ ತರ ಮಿಸ್ಟೇಕ್ಸ್ ಮಾಡಬಾರ್ದಿತ್ತಲ್ವಾ ಹೀಗೆ? Actually, I thought might be for the paratha also. I did it in a very fast instant. I wanted to do another one. I wanted to do the oily paratha, but that didn't happen. I managed with this. You heard the name of missi paratha, missi roti? Misi roti. Yeah, missi roti. He's very famous for Punjab. Punjab. dish, yeah. Punjab. Okay. That's why I give the besan Besan. Yeah. and flour Flour. and ajwain For and that. methi. Kasturi. Yeah. You That's have to all. mix together. Mix together and make paratha. So next time when you're going to Ocean Pearl, you can order that That's there in Ocean. BC, which Missi Okay. roti. Missi roti. paratha. I didn't know that. I'm just familiar with this food. Okay. Okay. Was flavor near to Punjab, but you mistake then add by adding ajwain. ajwain. Yeah. Okay. Thank you. Thank you. ಸೊ ಈ ಕಡೆ ತಮಿಳ್ನಾಡು ಅವರಿದ್ದಾರೆ. ಸೊ ತಮಿಳ್ನಾಡು ಪಸಂಗ ವಾಂಗ ಉಂಗಳ ಡಿಶ್ ಸರ್ವ್ ಪನ್ನಂಗ ಜಾಸ್ತಿ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡೋದು. ಶೆಫ್ ಮಂಡಲ್ ಸರ್, ಐ ವಾಸ್ ಆಸ್ಕಿಂಗ್ ವಾಟ್ ಇಸ್ ದಟ್ ಟಾಪ್ ಗಾರ್ನಿಶ್ ಹಿ ಹ್ಯಾಸ್ ಯೂಸ್ಡ್? That one. ಯಾ, ದ ನೇಮ್ ಆಫ್ ದಟ್. Flower. Stone flower. It's called in English. In Hindi, pattar ke phool. Khas baat hai. ಸೊ ಆ ಒಂದು ಹೆಸರು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅದನ್ನ ಅವಾಗಿಂದ ಕೇಳ್ತಾ ಇದ್ದೆ, ಸೊ ಅದೇನು ಅಂತ. ಸೊ ಪತ್ತರ್ಕ Pattar ka ಫೂಲ್, ಪತ್ತರ್ಕ ಫೂಲ್ ಅಂತ ಅಲ್ಲಿ ಮೇಲ್ಗಡೆ ಸ್ವಲ್ಪ ಗಾರ್ನಿಶ್ ಮಾಡೋದಕ್ಕೆ ಹಾಕಿದ್ದಾರೆ. ಸೊ ನೋಡ್ಲಿಕ್ಕೆ, ಬಿಕಾಸ್ ಇಟ್ ಇಸ್ ಲುಕಿಂಗ್ ಲೈಕ್ ಅ ಸ್ಟೋನ್, ಯು ಆರ್ ಟೆಲ್ಲಿಂಗ್ ಇಟ್ It's grown on rocks mitte grow up. No, that is why it is type of It's a fungus. fungus. okay. So it is not a flower, type of a Fungus, but we looks call it, like flower. okay. So ಕಲ್ಲಿನ ಮೇಲೆ ಬೆಳೆಯೋದಕ್ಕೆ ಅದಕ್ಕೆ ಪತ್ತರ್ಕ ಫೂಲ್ ಅಂತ ಹೇಳ್ತಾರೆ. ಓಕೆ, ಸೊ ಆಶಿಕ್ ಪ್ಲೀಸ್ ಎಕ್ಸ್ಪ್ಲೇನ್. So मैंने चिकन करी बनाया, पूरा स्पाइसेस ने मिक्स करके थोड़ा स्पाइसी किया. तमिलनाडु थोड़ा स्पाइसी होता है, टैंगी थोड़ा और स्पाइसी, पूरा स्पाइसी मिक्स करके. आपने बहुत कुछ स्पाइसी यूज़ नहीं किया, पूरा जो इसमें तो पूरा यूज़ किया. पूरा यूज़ किया पूरा यूज़ ग्रेवी में. एक्चुअली ग्रेवी में ऑल स्पाइसेस यूज़ होना चाहिए ग्राइंड करके. बेसिकली कैशू. नहीं, पूरा कैशू पूरा टोस्ट करके किया था. So let's see. Chef. आया नियर टू तमिलनाडु, बट जो बनना था एक्चुअली चेटीनाड वो नहीं बन पाया. ಸೊ ತಮಿಳ್ನಾಡು ವರೆಗೆ ಹೋಗಿಲ್ಲ ನೀವಿನ್ನು, ಸೊ ಅಲ್ಲಿ ಬಾರ್ಡರ್ ತಿರ್ತಾ ಇದ್ದೀರಾ? Actually it would be very spicy coming from the pepper, black pepper yeah. and chili. Red chili. Okay. When you eat, no, that pepper give the spiciness in throat, like that. Okay. That flavor is good. It is tasty, Thank you. but not chettinad. But not chettinad. Yeah, okay. Okay. Near to that. Near to Tamil Nadu. On the border. ಬಾರ್ಡ್ರಲ್ಲಿ ಇದೆ, ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಇದೆ. ಸೊ ವೆಲ್ ಡನ್. ನೋಡುವ ಹೇಗೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತ.
ಸೊ ಓಕೆ, ನಮ್ಮ 3 ಜನ ಕಂಟೆಸ್ಟೆಂಟ್ ಆಶಿಕ್, ಫಾತಿಮಾ, ಸಲ್ವಾ ಹಾಗೇನೆ ಮೋಷನ್ ಅವರು ತಮ್ಮ ಫ್ಲೇವರ್ಸ್ ಆಫ್ ಇಂಡಿಯಾ ಈ ಒಂದು ಸೆಮಿಫೈನಲ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವರ ಟೇಸ್ಟಿಂಗ್ ಅನ್ನ ನಮ್ಮ ಮಾಸ್ಟರ್ ಶೆಫ್ಸ್ ಮಾಡಿ ಕೂಡ ಆಗಿದೆ. ಸೊ ಇನ್ನು ಮಾರ್ಕಿಂಗ್ ಬಾಕಿ. ಸೊ ಇವರ ರೆಸಿಪಿ ಯಾವ ರೀತಿ ಇವರನ್ನ ಫೈನಲ್ಸ್ಗೆ ಕರ್ಕೊಂಡು ಹೋಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುವಂತ ಹೊತ್ತು. ಸೊ ದಿಸ್ ಇಸ್ ಆಪಲ್ ಮಾರ್ಟ್ ಪ್ರೆಸೆನ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ದ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಸೊ ನಿಮ್ಮನ್ನೆಲ್ಲರನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇವೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್. Come on, home cooks, let's cook in the master class kitchen. Master class, chef of the year 2020. Master class, chef of the year 2020.